ಹಾಗಾಗಿ 75ನೇಯ ಅಮೃತ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಮ್ಮ ದೇಶ ಆಚರಿಸಬೇಕು ಅಂತೇಳಿ ಪ್ರಧಾನಿಯವರ ಒಂದು ಘೋಷಣೆ ಮೇರೆಗೆ ಅದು ವಿದ್ಯುಕ್ತವಾಗಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನು 2 ವರ್ಷ ಆಚರಣೆ ಮಾಡಲಿಕ್ಕೆ ಹೇಳಿದ್ದಾರೆ ಅವರು. 2 ವರ್ಷ ಅಂದರೆ 75ನೇ ವಾರ್ಷಿಕೋತ್ಸವದಿಂದ 77ನೇಯ ಈ 2023ರ ಆಗಸ್ಟ್ 15ರವರೆಗೆ ಇದರ ಚಟುವಟಿಕೆ ವಿದ್ಯುಕ್ತವಾಗಿ ಇಡೀ ದೇಶದಾದ್ಯಂತ ನಡೀತಾ ಇದೆ. ಇಲ್ಲಿಗೆ ಮುಗಿಯಿತು. ಅಮೃತ ಮಹೋತ್ಸವದ ಈ ಆಚರಣೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಮಾರೋಪ ಆಗ್ತದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯ ಕರ್ನಾಟಕದಲ್ಲೂ ಕೂಡ ಅಮೃತ ಭಾರತಿಗೆ ಕನ್ನಡದ ಆರತಿ ಅಂತಕ್ಕಂಥ ಚಟುವಟಿಕೆಗಳನ್ನು ಕೂಡ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ಕೂಡ. ಇಂತಹ ಒಂದು ಉತ್ತಮವಾದಂತಹ ಈ ಕಾರ್ಯಕ್ರಮವನ್ನು ಇಲ್ಲಿ ಆದರ್ಶ ಮಿತ್ರ ಮಂಡಳಿಯವರು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರತಿ ವರ್ಷವೂ ಕೂಡ ಒಬ್ಬರು ಯೋಧರನ್ನು ನಾವು ಆರಿಸುವಂಥದ್ದು ನಮ್ಮ ರೂಢಿ. ಯಾಕಂತ ಹೇಳಿದ್ರೆ ರಾಷ್ಟ್ರ ಒಂದು ವಿಶೇಷವಾಗಿರ್ತಕ್ಕಂಥ ತನ್ನ ಶಕ್ತಿಯನ್ನು ಪಡೆಯುವುದು ಯೋಧರಿಂದ ಅಂತೇಳಿ ಆ ನೆಲೆಯಲ್ಲಿ ಯೋಧರನ್ನು ನಾವು ಈ ಶಕ್ತಿ ಕೂಡ ಕರೆದಿದ್ದೇವೆ. ಶ್ರೀ ಸುಬೇದಾರ್ ಮೇಜರ್ ಇವರು ನಿವೃತ್ತರು. ಸುಬೇದಾರ್ ಮೇಜರ್ ಅವರು ಇವತ್ತು ಆಗಮಿಸಿದ್ದಾರೆ. ಬಹಳ ಉತ್ಸಾಹದಿಂದ ಅವರ ಮುಖದಲ್ಲಿ ಒಂದು ರೀತಿಯ ಉತ್ಸಾಹ ಕಾಣ್ತಾ ಇದೆ. ನಮ್ಮ ರಾಷ್ಟ್ರ ರಕ್ಷಣೆಯ ರಾಷ್ಟ್ರದ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯಾಗಿ ನಮ್ಮೂರಿನಿಂದ ಅವರು ಪ್ರತಿನಿಧಿಯಾಗಿದ್ದಾರೆ ಅಂತ ಹೇಳುವಂಥದ್ದು ನಮಗೆಲ್ಲ ಒಂದು ಹೆಮ್ಮೆಯ ಸಂಗತಿ. ಹಾಗಾಗಿ ಇವತ್ತಿನ ಧ್ವಜ ಆರೋಹಣ ಮಾಡಲಿಕ್ಕೆ ಅವರನ್ನು ನಾವು ಕೇಳಿಕೊಂಡ ಮೇರೆಗೆ ಅವರು ಕ್ಲುಪ್ತ ಸಮಯದಲ್ಲಿ ಬಂದು ಆಗಮಿಸಿದ್ದಾರೆ. ಅವರಿಗೆ ಗೌರವಪೂರ್ಣವಾದಂತಹ ಸ್ವಾಗತವನ್ನು ನಾನು ಆದರ್ಶ ಮಿತ್ರ ಮಂಡಳಿಯ ಪರವಾಗಿ ಬಯಸ್ತಾ ಇದ್ದೇನೆ. ಅವರನ್ನು ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಬೋಳಾರ್ ಕೃಷ್ಣ ಸುಬೇದಾರ್ ಮೇಜರ್ ಅವರಿಗೆ ಈಗ ಉಮೇಶ್ ಕುಲಾಲ್ ಅವರು ಧ್ವಜಾರೋಹಣಗೈಯಲ್ಲಿರುವಂಥ ಬೋಳಾರ್ ಕೃಷ್ಣ ಅವರಿಗೆ ಸುಬೇದಾರ್ ಮೇಜರ್ ಅವರಿಗೆ ನಮ್ಮ ವತಿಯಿಂದ ಈಗ ಗೌರವ ಸ್ವಾಗತ ಪುಷ್ಪದ ಮೂಲಕ ಆಗಿದೆ. ಅದೇ ರೀತಿಯಲ್ಲಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇವತ್ತಿನ ನಮ್ಮ ನಿಜವಾಗಿಯೂ ಕೂಡ ಆದರ್ಶ ಮಿತ್ರ ಮಂಡಳಿಯವರೇ ಅವರು ವಹಿಸಿಕೊಳ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಶಾರದಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಎಚ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ಕೂಡ ನಮ್ಮ ಸಮಿತಿಯ ವತಿಯಿಂದ ಒಂದು ಗೌರವ ಸ್ವಾಗತ. ಶ್ರೀನಿವಾಸಣ್ಣ ಬಂದು ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಉತ್ಸವ ಸಮಿತಿ ಅಧ್ಯಕ್ಷರಾಗಿ ಶ್ರೀಯುತ ಹರೀಶ್ ಬೈಲ್ಕೊಲ್ಲಿ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ಕೂಡ ನಾನು ಆದರ್ಶ ಮಿತ್ರ ಮಂಡಳಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮಹೇಶ್ ಕುಮಾರ್ ಬನ್ನಿ, ಆದರ್ಶ ಮಿತ್ರ ಮಂಡಳಿಯ ಮಹೇಶ್ ಕುಮಾರ್ ಅವರು ಬಂದು ಪುಷ್ಪವಿತ್ತು ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಸರೋಜಿನಿ ಅವರಿದ್ದಾರೆ, ನಮ್ಮ ಮಹಿಳಾ ಮಂಡಲಕ್ಕೆ ಪ್ರತಿನಿಧಿಯಾಗಿ ಅವರು ಕೂತಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ. ರೇಷ್ಮಾ ಅವರು ಬಂದು ಸರೋಜಿನಿ ಅವರನ್ನು ಮಹಿಳಾ ಮಂಡಲದ ಪರವಾಗಿ ಸ್ವಾಗತಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆ ಸೂರಜ್ ಮಾಲೆ ಅವರು ವೇದಿಕೆ ಮೇಲಿದ್ದಾರೆ. ಔಪಚಾರಿಕವಾಗಿ ಅವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡವರು ಸೂರಜ್ ಮಾಲೆ ಅವರನ್ನು ಕೂಡ ಹೇಮಂತ್ ಅವರು ಬಂದು ಸ್ವಾಗತಿಸಬೇಕಂತೇಳಿ ನಿಕಟಪೂರ್ವ ಅಧ್ಯಕ್ಷರಾಗಿದ್ದ ಹೇಮಂತ್ ಅವರು ಸೂರಜ್ ಮಾಲೆಯನ್ನು ಕೂಡ ವೇದಿಕೆಗೆ ಸ್ವಾಗತಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಸಸ್ಯ ಶ್ಯಾಮಲಾ ಮಾತರಂ ವಂದೇ ಮಾತರಂ. ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನೀ ಫುಲ್ಲಕುಸುಮಿತಾ ಸುಹಾಸಿನಿ ಸುಮಧುರಭಾಷಿಣಿ ಸುಖದಾಂ ವರದಾಂ
बहुबलधारिणि नमामि तारिणि त्रिपुरवारिणि मातरं वन्दे मातरम् तुम्हि विद्या तुम्हि कर्मा तुम्हि बुद्धि तुम्हि मर्मा ब्रह्मे प्राणा शरीरे बहुते तुम्हि मा शक्ति हृदये तुम्हि मा भक्ति तुम्हारी प्रतिमा घड़ी मंदिरे मंदिरे वंदे मातरम दुर्गी दुर्गा दश प्रहरणधारिणी कमला कमलदल विहारिणी वाणी विद्यादायिनी नमामि त्वां नमामि कमला कमला अतुला सुजला सुफला मातरं वन्दे मातरम् ಕೊಲ್ಯ ಆದರ್ಶ ಮಿತ್ರ ಮಂಡಲದ ಮುತಾಲ್ಗೆಡ್ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿದ ಒಟ್ಟು ಸೇರಿಗೆಡ್ ದೇಶದ 77ನೇ ಸ್ವಾತಂತ್ರ್ಯೋತ್ಸವನ ಆಚರಣೆ ಮಾಡ್ತಾರೆ. ನಿವೃತ್ತ ಯೋಧರು ಸುಬೇದಾರ್ ಮೇಜರ್ ಶ್ರೀ ಬೋಳಾರ ಕೃಷ್ಣ ಧ್ವಜಾರೋಹಣ ನಡಪಾದ ಧ್ವಜವಂದನೆ ಸಂದಾಯರು. विश्व तिरंगा प्यारा झंडा ऊंचा रहे हमारा विजयी विश्व तिरंगा प्यारा झंडा ऊंचा रहे हमारा मातृभूमि का तन मन सारा विजयी विश्व तिरंगा प्यारा झंडा ऊंचा रहे हमारा शान न इसकी जाने खाए शाही जान बने ही जाए विश्व विजय करके दिखलाए कब होवे प्रणपूर्ण हमारा विजयी विश्व तिरंगा प्यारा झंडा ऊंचा रहे हमारा आओ प्यारो वीरो ನಂಗ್ ಸ್ವಾತಂತ್ರ್ಯಕ್ಕೆ ಬೋಡಾದ ಅವ್ಯತೋ ಜನ ವೀರ ಮರಣ ಪಡಿತೇರು ಹುತಾತ್ಮರಾತೇರು ಅಕ್ಲನ ನೆಂಪು ಏಪಲ ಬೋಡು ಅಂಚನೆ ಗಡಿ ಕಾಪುನ ವೀರ ಸೈನಿಕರನ ನೆಂಪುಲ ನಂಗ್ ಏಪಲ ಬೋಡು ಪಣದು ಸುಬೇದಾರ್ ಮೇಜರ್ ಬೋಳಾರ ಕೃಷ್ಣ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. ನನ್ನ ಒಂದು ಪಾಯಿಂಟ್ ಎಂದರೆ ನಮ್ಮ ದೇಶಕ್ಕೆ ಇವಾಗ ಯೋಧರ ಅಗತ್ಯ ಇದೆ. ಅದು ಬರೀ ಅವನು ಕೋವಿ ಹಿಡ್ಕೊಂಡು ಇದರಲ್ಲಿ ಗಡಿಯಲ್ಲಿ ಪಾರ ಕಾಯುವುದಲ್ಲ, ಎಲ್ಲ ವಿಷಯದಲ್ಲಿ ನೀವು ಇಂಜಿನಿಯರ್ ಆಗಿ ಬನ್ನಿ, ಡಾಕ್ಟರ್ ಆಗಿ ಬನ್ನಿ, ಲಾಯರ್ ಆಗಿ ಬನ್ನಿ, ಅಥವಾ ಕೋವಿ ಹಿಡಿದು ನಿಮಗೆ ಕೆಲಸ ಮಾಡಬೇಕು ಅಂತ ಇದ್ದರೆ ಎಲ್ಲರೂ ಬನ್ನಿ, ಎಲ್ಲರಿಗೂ ಅಲ್ಲಿ ಕೆಲಸ ಇದೆ. ನಮಗೆ ಟೆಕ್ನಿಕಲ್ ಜನರ ಈಗ ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿರುವ ಎಲ್ಲ ಯುವ ಜನರಿಗೆ ನನ್ನ ಒಂದು ವಿನಂತಿ ಅಂದರೆ 1-2 ಸಲ ಹೋಗಿ ಅಲ್ಲಿ ನೋಡಿ, ನಿಮಗೆ ಆವಾಗ ಇದು ಸ್ಫೂರ್ತಿ ಬರ್ತದೆ. ಎಲ್ಲರೂ ಹೋಗಿ ನಮ್ಮ ಸೈನ್ಯಕ್ಕೆ ಸೇರಿ ಅಂತ ನಾನೇನು ಹೇಳಲ್ಲ. ಸೈನ್ಯ ಅಲ್ಲದೆ ಬೇರೆ ವಿವಿಧ ಸಮಸ್ಯೆಗಳಲ್ಲಿ ನಮ್ಮ ದೇಶದ ಡಿಫೆನ್ಸಿಗೆ ನಮಗಾಗಿ ಇರುವಂತಹ ಇವೆ. ಇಲ್ಲಿರುವ ಪೇರೆಂಟ್ಸ್ಗಳು ಕೂಡ ಅವರಿಗೆ ಉತ್ತೇಜನ ಕೊಟ್ಟು ಸ್ಫೂರ್ತಿಯಾಗಿ ನಮಗೆ ದೇಶದ ಪ್ರೇಮವನ್ನು ಹುಟ್ಟಿಸಿ ಅವರನ್ನು ಹಾಗೆ ಈ ಚಿಕ್ಕ ಮಕ್ಕಳು ಇನ್ನೊಂದು ವಿಷಯ ಏನೆಂದರೆ ಆಟದ ಮೈದಾನಲ್ಲಿ ಕಾಣಿಸುವುದು ಬೇಕಾಗಿ ಗಂಟೆ ಈ ಟಿವಿ ಸ್ವಲ್ಪ ಕಮ್ಮಿ ಮಾಡಿಸಿ ಮಕ್ಕಳು ಸ್ವಲ್ಪ ಫಿಸಿಕಲಿ
ಇರುವಂತೆ ಅವರು ನಮ್ಮ ದೇಶಕ್ಕಾಗಿ ಸ್ಟೇಟ್ನಲ್ಲಿ ಆಗಲಿ ಡಿಸ್ಟಿಕ್ನಲ್ಲಿ ಆಗಲಿ ಯಾವುದರಲ್ಲಿ ಎರಡು ಇದು ಪಾರ್ಟಿಸಿಪೇಟ್ ಮಾಡಿದರೆ ನಮ್ಮ ದೇಶದ ಘನತೆಗೆ ಉಪಕಾರ ಆಗುತ್ತೆ. ಜೈ ಕರ್ನಾಟಕ, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಈ ಪೊರ್ತು ಸುಬೇದಾರ್ ಮೇಜರ್ ಕೃಷ್ಣರಿಗೆ ಮಾನಾದಿಗೆ ಮಲ್ತೇರು. ಕೊಲ್ಯ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಅಧ್ಯಕ್ಷರು ಹರೀಶ್ ಪಿಆರ್ ದೇಶದ ಬುಡಾದ ಬಲಿದಾನ ಮಲ್ತಿನ ಹುತಾತ್ಮರಿಗೆ ನಮನ ಸಂದಾಯರು. ಇಂದಿಗೂ ವಹಿಸಿಕೊಳ್ಳಲು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೊಸಗಿದ್ದ ನಿಂತು ನುಡಿದ ಆ ನುಡಿ ಸಂಚಲನ ತಿಲಕ್, ಗೋಪಾಲ್ ಕೃಷ್ಣ, ಲಜಪತ್ ರಾಯ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಂಗಲ್ ಪಾಂಡೆ, ಭಗತ್ ಸಿಂಗ್, ವೀರ ಸಾವರ್ಕರ್, ಮಹಾತ್ಮ ಗಾಂಧೀಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಇವರಂತ ಘಟಾನುಘಟಿ ನಾಯಕರ ಹೋರಾಟದ ಫಲವಾಗಿ ಹೆಸರಿಲ್ಲದೆ ಹೋರಾಟ ಮಾಡಿದ ಲಕ್ಷಾಂತರ ಜನರ ಭಾರತ ದೇಶವು 17 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆಯಿತು. ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಕೊಲ್ಲಿದ್ದ ರಾಜ ಮಹಾರಾಜರುಗಳಿಗೆ ನಿಮ್ಮ ರಾಜ್ಯವನ್ನು ನೀವು ನೋಡ್ಕೊಳ್ಳಿ, ದೇಶಕ್ಕೆ ಸೇರಲಿ ಇಲ್ಲವೇ ಪಾಕಿಸ್ತಾನಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿ ಇಲ್ಲಿಂದ ಎದ್ದು ಹೋದರು. ಆ ಸಮಯದಲ್ಲಿ ಈ ದೇಶದಲ್ಲಿ ಕೆಲವು ರಾಜರುಗಳು ದೇಶಕ್ಕೆ ಸೇರುವುದಿಲ್ಲ, ನಾವು ಸ್ವತಂತ್ರರಾಗಿರುತ್ತೇವೆ ಅಂದಾಗ ಆ ಪರಿಸ್ಥಿತಿಯಲ್ಲಿ ಮಿಂಚಿದ ನಾಯಕರೆಂದರೆ ಉಕ್ಕಿನ ಮನುಷ್ಯ ಭಾಯಿ ಪಟೇಲ್ ರವರು. ಅವರು ಎಲ್ಲ ಮಹಾರಾಜರುಗಳನ್ನು ಒಗ್ಗೂಡಿಸಿ ಬಲಿಷ್ಠ ಭಾರತ ದೇಶ ಕಟ್ಟಿ ಆ ಸಮಯದಲ್ಲಿ ಹೈದರಾಬಾದಿನ ನಿಜಾಮ ಸೇರುತ್ತೇನೆ ಅಂತ ಹೇಳುವಾಗ ಭಾರತೀಯ ಸೇನೆಯನ್ನು ನೊಕ್ಕಿಸಿ ಹೈದರಾಬಾದನ್ನು ಸ್ವತಂತ್ರ ಬಲಿಷ್ಠ ಭಾರತ ದೇಶ ಕಟ್ಟಿದ ಕೀರ್ತಿ ನಮ್ಮ ಸರ್ದಾರ್ ವಲ್ಲಭಭಾಯಿಗೆ ಸಲ್ಲುತ್ತದೆ ಎಂದು ಹೇಳಲಿಕ್ಕೆ ನನಗೆ ತುಂಬಾ ಇಷ್ಟವಾಗ್ತದೆ. ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಕಟ್ಟಿದ ಈ ದೇಶದಲ್ಲಿ ಇಂದು ನಮ್ಮ ಬಡತನದಿಂದ ಈ ದೇಶವನ್ನು ಸಮೃದ್ಧಿಯತ್ತೆ ಕೊಂಡೊಯ್ಯುವ ನಮ್ಮ ಪ್ರಧಾನ ಮಂತ್ರಿಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಇಂದಿರಾ ಗಾಂಧಿಯವರು, ಪಿ ವಿ ನರಸಿಂಹರಾವ್ ಹಾಗೂ ಈಗಿನ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಗೂ ಇಂದಿನ ಪ್ರಧಾನಮಂತ್ರಿ ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರ ಪಾತ್ರ ಬಹಳ ಮಟ್ಟಿಗೆ. ಹಾಗಾಗಿ ಇಂದು ನರೇಂದ್ರ ಮೋದಿಯವರು ಈ ದೇಶದ ಚುಕ್ಕಾಣಿ ಹಿಡಿದಾಗ ಈ ದೇಶದ ಸ್ಥಿತಿಯೇ ಬದಲಾಯಿತು. ಪ್ರಪಂಚಕ್ಕೆ ಗೊತ್ತಿರದ ರಾಷ್ಟ್ರಕ್ಕೆ ಭಾರತ ದೇಶ ಎಲ್ಲರಿಗೂ ತಿಳಿಯುವಂತಾಯಿತು. ಇಡೀ ಪ್ರಪಂಚವನ್ನು ಸುತ್ತಿ ಭಾರತದಲ್ಲಿ ಪ್ರತಿಭೆ ಇದೆ, ಅವಕಾಶಗಳಿವೆ ಅಂತ ಹೇಳಿ ಸ್ಕಿಲ್ ಇಂಡಿಯಾ ಅಂತ ಹೇಳಿ ಇಲ್ಲಿ ಅವರು ಭಾರತ ದೇಶಕ್ಕೆ ವಿದೇಶಿ ಕಂಪನಿಗಳನ್ನು ತಯಾರು ಮಾಡಿ ಮೇಕ್ ಇನ್ ಇಂಡಿಯಾ ಅಂತ ಹಲವು ಕಂಪನಿಗಳು ಇಲ್ಲಿ ಬರಮಾಡಿಕೊಂಡು ಈ ದೇಶದ ನಿರುದ್ಯೋಗ ಸಮಸ್ಯೆಗೆ ನಿವಾರಣೆ ಮಾಡಲು ಅವರು ಬಹಳಷ್ಟು ಶ್ರಮಿಸಿದರು. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿ ಮಹಿಳೆಯರಿಗೆ ರಕ್ಷಣೆಯನ್ನು ನೀಡಿದರು. ಇವತ್ತು ನಾವು 77ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಈ ದೇಶಕ್ಕೆ ಕೊಡುಗೆ ನೀಡಿದ ನಮ್ಮ ಎಲ್ಲ ಭಾರತೀಯ ಸೇನೆಯ ಸೈನಿಕರಿಗೆ ನಾನು ಈ ಸಭೆಯಲ್ಲಿ 77ನೇ ಸ್ವಾತಂತ್ರ್ಯೋತ್ಸವದ ಶುಭಕಾಮನೆಗಳನ್ನು ಸಲ್ಲಿಸಿದ್ದೇನೆ. ಕೊಲ್ಲಿ ಶ್ರೀ ಶಾರದಾ ಮಹೋತ್ಸವ ಟ್ರಸ್ಟ್ ಅಧ್ಯಕ್ಷರು ಪ್ರಕಾಶ್ ಎಚ್ ಗುರ್ಕಾರ್ಮಿನ ವಹಿಸಿದ್ದು ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಪಾಯರು. ಆದರ್ಶ ಮಿತ್ರ ಮಂಡಳಿ ಕೊಲ್ಯ ನಾವು ಆಚರಿಸುತ್ತಿರುವ ಈ ಸ್ವಾತಂತ್ರ್ಯೋತ್ಸವ ಇಂದು
ಶ್ರೀ ಮೇಜರ್ ನಿಮ್ಮ ವಂದನೆಗಳು. ಅವರು ದೇಶದ ಮೂಲದಿಂದ ನಮ್ಮ ಎಷ್ಟು ಜನ ನಾನು ಹೆಚ್ಚಿಗೆ ಹೋಗುದಿಲ್ಲ. ಆದರೂ ದೇಶದ ಎಲ್ಲ ಮಾತೆಯರನ್ನು ಹಿಂದೆ ನಮ್ಮ ಎಲ್ಲ ರಾಷ್ಟ್ರ ನಾಯಕರು ಈ ಒಂದು ಪರಿಪೂರ್ಣವಾಗಲಿ ಇದೆ. ಆ ಹಿಂದಿನ ಜನಾಂಗ ಮಕ್ಕಳು ಸಹ ಸುಬೇದಾರ್ ಬೋಳಾರ್ ಕೃಷ್ಣರಾಗಲಿ ಗಂಡು ಮಕ್ಕಳಾಗಲಿ ಹೀಗೆ ಮೀಸಲಾಗಿ ಬಂದು ಎಲ್ಲ ಹಿರಿಯರು ಸಾಕುಡಿ ಅಂತ ಹೇಳುತ್ತಾ ಈ ಸಮಯವಾಗಿ ಕ್ಷೇತ್ರದಲ್ಲಿ ಬೆಳಗಲಿ. ನಮ್ಮ ಶಾರದಾ ಮಹೋತ್ಸವ ಸಮಿತಿ ಆಶ್ರಯದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆದರ್ಶ ಮಿತ್ರ ಮಂಡಳಿಯಲ್ಲಿ ಮುಂದಿನ ಪೀಳಿಗೆಗೆ ಹೊಸ ಅವಕಾಶ ಸಿಕ್ಕಿ ಚೆನ್ನಾಗಿ ಕಾರ್ಯಪ್ರವೃತ್ತಿಯಾಗಿ ಸಾಧನೆಗಳೊಂದಿಗೆ ಪ್ರಕಾಶಮಾನವಾಗಿ ಬೆಳಗದಂತೆ ಆರೈಸುತ್ತಾ ಕಾರ್ಯಕ್ರಮಕ್ಕೆ ನನ್ನನ್ನು ಇವತ್ತು ಆದರ್ಶ ಮಿತ್ರ ಅಧ್ಯಕ್ಷರು ಸರ್ವ ಸದಸ್ಯರಿಗೆ ವಂದಿಸುತ್ತಾ ಆದರ್ಶ ಮಿತ್ರ ಮಂಡಳಿದ ಅಧ್ಯಕ್ಷರು ಸೂರಜ್ ಮಹಾಲೆ, ಕೊಲ್ಯ ಶ್ರೀ ಶಾರದಾ ಮಹಿಳಾ ವಿಭಾಗದ ಪ್ರತಿನಿಧಿ ಶ್ರೀಮತಿ ಸರೋಜಿನಿ ಲೇಸ್ಗತಿಗಳಿದ್ದರು. ಮಹಿಳಾ ವಿಭಾಗದ ಕುಮಾರಿಯರು ಕೀರ್ತನಾ, ಶ್ರಾವ್ಯ, ರೂಪಶ್ರೀ ಪ್ರಾರ್ಥನೆ ಪಂಡರು. ಶ್ರೀ ಶಾರದಾ ಸೇವಾ ಸಮಿತಿ ಟ್ರಸ್ಟ್ ಸದಸ್ಯರು ತೋನ್ಸೆ ಪುಷ್ಕಳ್ ಕುಮಾರ್ ಸಭೆ ನಿಂತ್ಕೊಂಡರು. ಹರೀಶ್ ಕೊಲ್ಯ ಸಭೆ ಸ್ಥಾರಿಕೆ ಮಲ್ತರು. ಕಾರ್ಯದರ್ಶಿ ಜಗಜೀವನ್ ಕೊಲ್ಯ ಸ್ವಲ್ಮ ಸಂದಾಯರು.